ಇನ್ನೇನು ಹತ್ರ ಬಂದಿದ್ದೀವಿ. ಮಂಜುವರೇ ಹೆಂಗಿದೆ? ಅದು ಒಂದು ಗೇಟು. ಇದಾದ್ಮೇಲೆ ಇನ್ನೂ ಒಂದು ಗೇಟ್ ಇದೆಯಂತೆ ಎಂಟ್ರಿ. ಎಲೆಕ್ಟ್ರಿಕ್ ವೆಹಿಕಲ್ಗಳಿದೆ ನೆಕ್ಸ್ಟ್ ಗೇಟ್ವರೆಗೂ ಹೋಗೋದಕ್ಕೆ. 9 ಗಂಟೆ ಒಳಗೆ ನಾವು ಅಲ್ಲಿದ್ದರೆ ಮಾತ್ರ ಇವತ್ತು ದರ್ಶನ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ಈ ಕುದುರೆನಲ್ಲಿ ಬರ್ಬೇಕಾದ್ರೂ ಒಂದು ಟ್ರಿಕ್ ಇದೆಯಂತೆ. ಡೌನ್ ಇದ್ದಾಗ ನಾವು ಬೆನ್ನನ್ನು ಹಿಂದೆ ಮಾಡ್ಕೋಬೇಕು, ಆ ಕಾಲನ್ನು ಮುಂದೆ ಸಪೋರ್ಟಿಗೆ ತಗೋಬೇಕು, ಆವಾಗ ಆರಾಮಾಗಿರುತ್ತೆ. ಗುಡ್ ಮಾರ್ನಿಂಗ್. ಜೋರಾಗಿ ಹೇಳಿ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ದಾಲ್ ಲೇಕ್ ಬೆಳಗ್ಗೆ 4:15ನಲ್ಲಿ ಹೇಗೆ ಕಾಣಿಸುತ್ತೆ ಅಂತ ನೋಡಿ. ಆಗಲೇ ಬೆಳಕಾಗಕ್ಕೆ ಒಂದು ಸ್ವಲ್ಪ ಶುರು ಆಗ್ತಾ ಇದೆ. ನಾವು ನಿನ್ನೆ ಸಂಜೆ ಹೊರಡಬೇಕಾಗಿತ್ತು ಬಾಲ್ತಾಲಿಗೆ. ಅನಿವಾರ್ಯ ಕಾರಣಗಳೇನು ಅಂದರೆ ಸೆಕ್ಯೂರಿಟಿ ಅವರು, ಲೋಕಲ್ ಪೊಲೀಸ್, ಜಮ್ಮು ಕಾಶ್ಮೀರ್ ಪೊಲೀಸ್ ಅವರು ಸೆಕ್ಯೂರಿಟಿ ರೀಸನ್ನಿಂದ ಬಿಡಲಿಲ್ಲ. HMT ಅಂತ ಒಂದು ಜಂಕ್ಷನ್ ಬರುತ್ತೆ, ಅಂದರೆ ಏರ್ಪೋರ್ಟಿಂದ ನಾವು ಹೈದರ್ಪುರ ಚೌಕಲ್ಲಿ ಲೆಫ್ಟ್ ಟರ್ನ್ ತೊಗೊಂಡು ಸ್ವಲ್ಪ ಮುಂದಕ್ಕೆ ಬಂದ್ವಿ. ಅದು ಹೈವೇನೇ. ಆ ಹೈವೇನಲ್ಲಿ ಮತ್ತೆ ಒಂದು ಲೆಫ್ಟ್ ಟರ್ನ್ ಟುವರ್ಡ್ಸ್ ಬಾಲ್ತಾಲ್ಗೆ ಹೋಗುತ್ತೆ, HMT ಅಂತ. ಆ ಜಂಕ್ಷನ್ನಲ್ಲಿ ಪೊಲೀಸವರು ನಿಲ್ಲಿಸ್ಬಿಟ್ರು ಸೆಕ್ಯೂರಿಟಿ ರೀಸನ್ಸ್ ಅಂತ. ಕಾನ್ವಾಯ್ ಆಲ್ರೆಡಿ ಹೊರಟೋಗಿತ್ತು, ನಮ್ಮನ್ನು ಮುಂದಕ್ಕೆ ಹೋಗೋಕ್ಕೆ ಬಿಡಲಿಲ್ಲ. ನಮ್ಮ ಡ್ರೈವರ್ ಸ್ವಲ್ಪ ಕಿರಿಕಿರಿ ಮಾಡ್ದ. ಬೆಳಗ್ಗೆ ಬರಲ್ಲ ಅಂತ ಅಂದ, 6 ಗಂಟೆಗೆ ಬರೋದಿಲ್ಲ, ಅಲ್ಲೇನೋ 6:15ಗೆ ಬರ್ತೀನಿ, 4:15ಗೆ ಬರಲ್ಲ ಅಂದ. ಸೊ ಹಾಗಾಗಿ ನಾವೊಂದು ಆಲ್ಟರ್ನೇಟ್ ಮಾಡಿದ್ದೀವಿ. ಥ್ಯಾಂಕ್ಫುಲಿ 2 ಟ್ರಾವೆರಾ ಸಿಕ್ಕಿದೆ. ಈಗ ನಾವು 4:15 ಬಾಲ್ತಾಲ್ಗೆ ಹೊರಟಿದ್ದೀವಿ. ನಮ್ಮದು ಇದೇ ಥರ ಟೆಂಪೋ ಟ್ರಾವೆಲರ್ ಇತ್ತು, ಆದರೆ ನಮ್ಮ ಡ್ರೈವರ್ ಮನ್ಸೂರ್ ಅನ್ನೋರು ಮುಂದಕ್ಕೆ ಹೋಗೋಕ್ಕೆ ಬಿಡೋದಿಲ್ಲ, ಅಲ್ಲೆಲ್ಲೋ ನಿಲ್ಲಿಸ್ಬಿಡ್ತಾರೆ ಮತ್ತೆ ಅಂತ ಹೇಳಿಬಿಟ್ಟು ಬರಲೇ ಇಲ್ಲ ಪಾರ್ಟಿ. ನಾವಿಲ್ಲಿ 8:15ಗೆ ಬಂದ್ವಿ. 9 ಗಂಟೆವರೆಗೂ ಇದೆ ಅಂತ ಹೇಳಿದ್ರು. ಆದರೆ ಬಂದು ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಇದಕ್ಕೆ ಟಿಕೆಟ್ ತಗೊಳ್ಳೋ ಅಷ್ಟೊತ್ತಿಗೆ 9 ಗಂಟೆ ಆಗೋಯ್ತು. ಆದರೆ 9 ಗಂಟೆ ಕ್ಲೋಸ್ ಅಂತ ಹೇಳ್ತಾರೆ. ಅದು ಒಂದು ಗೇಟು. ಇದಾದಮೇಲೆ ಇನ್ನೂ ಒಂದು ಗೇಟ್ ಇದೆಯಂತೆ ಎಂಟ್ರಿಗೆ. ಈಗ ಅದನ್ನು ನೋಡಬೇಕು, ಅಲ್ಲಿ ಬಿಡ್ತಾರೋ ಇಲ್ವೋ ಅಂತ. ಹೋಪ್ಫುಲಿ ಬಿಡ್ತಾರೆ. ಇವತ್ತೇ ಹೋಗಿ ಇವತ್ತೇ ಬಂದರೆ ನಮಗೆ ಅನುಕೂಲ. ಒಂದೇ ಒಂದು ಏನಂತು ಅಂದರೆ ಎಲ್ಲ ಇನ್ಫಾರ್ಮೇಷನ್ನು ಸರಿ ಇದೆ, ವೆರಿ ಬೇಸಿಕ್ ಇನ್ಫಾರ್ಮೇಷನ್. ಆ ಇನ್ಫಾರ್ಮೇಷನ್ ಇದರಲ್ಲಿ ಇಲ್ಲ. ಏನದು ಅಂತಂದರೆ ಈ ಕಾನ್ವಾಯ್ ಯಾವಾಗ ಹೋಗುತ್ತೆ ಅಥವಾ ಯಾವಾಗ ಕಟ್ ಆಫ್ ಟೈಮ್ ಇದೆ, ಆ ಇನ್ಫಾರ್ಮೇಷನ್ ವೆಬ್ಸೈಟಲ್ಲಿ ಇಲ್ಲ. ಸೊ ದಟ್ ಈಸ್ ದಿ ಮೇಜರ್ ಪ್ರಾಬ್ಲಮ್. ಇಲ್ಲೂ ಎಲೆಕ್ಟ್ರಿಕ್ ವೆಹಿಕಲ್ಗಳಿದೆ ನೆಕ್ಸ್ಟ್ ಗೇಟ್ವರೆಗೂ ಹೋಗೋದಕ್ಕೆ. ಹೇಳಿದ್ನಲ್ಲ, ಈ ಇನ್ಫಾರ್ಮೇಷನ್ ಎಲ್ಲೂ ಅವೈಲಬಲೇ ಇಲ್ಲ, ನಮಗೆ ಗೊತ್ತೇ ಆಗಿಲ್ಲ. ಇದು ಇದ್ದಿದ್ದರೆ
ಇದರೊಳಗೆ ಹೋಗಿ ನಾವು ಎಂಟ್ರಿ ತೊಗೊಂಡ್ಬಿಡ್ಬೋದಾಗಿತ್ತು, ಆಮೇಲೆ ನಡ್ಕೊಂಡು ಹೋಗ್ಬೋದಾಗಿತ್ತು ಅಂತ ಅನ್ನಿಸ್ತಾ ಇದೆ. ಈಗ ಒಂದು ಸೆಕ್ಯೂರಿಟಿ ಚೆಕ್ ಆಯಿತು. ಇಲ್ಲಿಂದ 2 ಕಿಲೋಮೀಟ್ರ್ ಇದೆ. 2 ಕಿಲೋಮೀಟ್ರ್ ಆದಮೇಲೆ ಮೇಯ್ನ್ ಗೇಟ್. 9 ಗಂಟೆ ಒಳಗೆ ನಾವು ಅಲ್ಲಿದ್ದರೆ ಮಾತ್ರ ಇವತ್ತು ದರ್ಶನ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ನೋಡೋಣ. ಇಟ್ಕೋ ನಂದೇ ಇರ್ಬೋದು. 500 ರೂಪಾಯಿ ನಮ್ಮ ಮೇಲ್ಗಡೆ ಜೋಬಲ್ಲಿ ಇಟ್ಟಿದ್ದೆ. ಅಲ್ಲೊಂದು ಎಕ್ಸ್ರೇ ಆಯಿತು. ಆ ಎಕ್ಸ್ರೇ ಆದಮೇಲೆ ವಾಪಸ್ ಈ ಗೇಟ್ ಒಳಗೆ ಹೋಗ್ಬೇಕಂತೆ. ಈ ಗೇಟು ಅಂತ ಅನ್ಸುತ್ತಪ್ಪ. ಹೆಂಗಿದೆ ಇಲ್ಲಿವರೆಗೂ? ಇಲ್ಲಿ ನಮ್ಮ ಯಾತ್ರಾ ಪರ್ಮಿಟನ್ನ ಚೆಕ್ ಮಾಡಿ ಒಳಗೆ ಬಿಟ್ಟರು. ಏನು ಇವತ್ತೆಲ್ಲ ಫುಲ್ ಖಾಲಿ ಇದೆ. ಏಕವ್ರ ಗೇಟ್ ಚಿಂಟು ಹೆಂಗಿದೆ ಕುದುರೆ? ಸುಧಾ ಹೆಂಗಿದೆ ಕುದುರೆ? ಸುಧಾ ಹೇಗಿದೆ ಕುದುರೆ ಸದ್ಯಕ್ಕೆ? पाँव आगे वेट करना है. अच्छा देखो उतना ही होगी ना सर. हाँ पाँव आगे वेट पीछे. अच्छा बैग गिरने का चांस ನಾವು ಈ ಸರಿ ಕುದುರೆನಲ್ಲಿ ಹತ್ತುತ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಆದರೂ ಇದು ಒಂದು ಅಂದ್ಕೊಂಡಂಗೆ ಏನೂ ಆಗೋದಿಲ್ಲ. ಆದರೆ ಕುದುರೆ ಎಕ್ಸ್ಪೀರಿಯೆನ್ಸು ಒಂಥರ ಡಿಫ್ರೆಂಟ್ ಆಗಿದೆ. ಕುಮುದ ಹೆಂಗಿದೆ ಕುದುರೆ? ಕೇಳಿಸ್ಲಿಲ್ಲ. ಆಮೇಲೆ ಹತ್ರ ಬಂದಾಗ ಇನ್ನೊಂದು ಸರಿ. ವಿಡಿಯೋ ಈ ಕುದುರೆನಲ್ಲಿ ಬರ್ಬೇಕಾದ್ರೂ ಒಂದು ಟ್ರಿಕ್ ಇದೆಯಂತೆ. ಡೌನ್ ಇದ್ದಾಗ ನಾವು ಬೆನ್ನನ್ನು ಹಿಂದೆ ಮಾಡ್ಕೋಬೇಕು, ಆ ಕಾಲನ್ನು ಮುಂದೆ ಸಪೋರ್ಟಿಗೆ ತಗೋಬೇಕು. ಆವಾಗ ಆರಾಮಾಗಿರುತ್ತೆ, ಭಯ ಆಗಲ್ಲ, ಮುಂದೆ ಬರೋದಿಲ್ಲ. ಅದೇ ಅಪ್ ಇದ್ದಾಗ ದೇಹ ಮುಂದಕ್ಕೆ ಬರಬೇಕು, ಕಾಲು ಸ್ವಲ್ಪ ಹಿಂದಕ್ಕೆ ಹೋಗಬೇಕು. ಪ್ರತಿ 1 ಕಿಲೋಮೀಟರ್ಗೂ ಈ ಥರ ಇನ್ಫಾರ್ಮೇಷನ್ ಇದೆ. ಈ ಜಾಗದಿಂದ ಇನ್ನೂ 10.5 ಕಿಲೋಮೀಟ್ರ್ ಇದೆ ಅಮರನಾಥ್ ಗುಹೆ. ಅಲ್ಲಿಂದ 9:30. ಬಮ್ ಬಮ್ ಬೋಲೆ. ಪ್ರತಿ 2 ಕಿಲೋಮೀಟ್ರಿಗೆ ಮೆಡಿಕಲ್ ಫೆಸಿಲಿಟಿ ಇದೆ. ನಿಮ್ಗೆ ಇಲ್ಲಿ ಕಾಣುತ್ತೆ. ಆಲ್ಮೋಸ್ಟ್ ಎವ್ರಿ 2 ಕಿಲೋಮೀಟ್ರಿಗಿದೆ. ದಾರಿ ಉದ್ದಕ್ಕೂ ಸೇವಾ ಮಂಡಲ್ ಇದೆ. ಆ ಕ್ಯೂ ಪಹಲ್ಗಾಮಿಂದ ಬಂದು ಜಾಯ್ನ್ ಆಗುತ್ತೆ. ನಾವು ಬಾಲ್ತಾಲ್ ಕಡೆಯಿಂದ ಬರ್ತಾ ಇದ್ದೀವಿ ಅಮರನಾಥ್ ದರ್ಶನಕ್ಕೆ. ಸುಮಾರು 1:45-2 ಗಂಟೆ ಆಗಿದೆ ಇವಾಗ. ಇನ್ನೂ ಹೋಗ್ತಾ ಇದ್ದೀವಿ. ಮೇಲ್ಗಡೆ ಗ್ಲೇಷಿಯರ್ಸ್, ಕೆಳಗಡೆ ನೀರಿದೆ. ನೀರು ಕುಡಿಸ್ಬೇಕಪ್ಪ, ಕುದುರೆಗೆ ನೀರು ಕುಡಿಸೋದಂದ್ರಿದೆ. ಕುದುರೆ ನೀರು ಕುಡಿತಾ ಇದೆ.
ಮೇಲ್ಗಡೆ ಹೋದರೆ ಇದು ಅರ್ಧ ರೂಟ್, ಅರ್ಧ ದಾರಿಗೆ ಬಂದಿದ್ದೀವಿ. ಇನ್ನೂ ಅರ್ಧ ದಾರಿ ಆಗಬೇಕು. ರೂಟ್ ಸ್ವಲ್ಪ ಬ್ಲಾಕ್ ಆಗಿದೆ, ಅದಕ್ಕೆ BRO ಅವರು ಇದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. क्या करें ಯಾರು ರೂಬಾ नहीं देते, झूठ मत बोलो, नहीं देते झूठ मत बोलो, हमको मैंने देखा है, झूठ मत बोलो. वो उधर अगर हमें तुमको नहीं खाना है बोल दो कि नहीं खाना है. सर हमें अच्छा। नहीं करते नहीं, ऐसा हो ही नहीं सकता, ऐसा हो ही जो नहीं ये लंगर है ना वहाँ नहीं देते हम जाके क्या करो ಪ್ರಣವ್ ಅಲ್ಲಿ ನೋಡು ಒಂದು ವಾಟರ್ ಫಾಲ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಐಸು, ಆದರೆ ತುಂಬ ಗಲೀಜಿದೆ ಕಂದ. ಇನ್ನೇನು ಹತ್ರ ಬಂದಿದ್ದೀವಿ. ಮಂಜು ಅವರೇ ಹೆಂಗಿದೆ? ಹತ್ರ ಬಂದಿದ್ದೀವಿ. ಹಾಲೇನು ಪಾಲ್ಕಿ ಫೆಸಿಲಿಟಿ ಇದೆ. ಗೋಡಾನಲ್ಲಿ ಬಂದವರು ಅಲ್ಲಿ ಇಳ್ಕೊಂಡು ಅಲ್ಲಿಂದ ಪಾಲ್ಕಿ ಮಾತ್ರ ಲಾಸ್ಟ್ 2.5 ಕಿಲೋಮೀಟರ್ ಮಾತ್ರ. ಸಾಗತ್ ಕಷ್ಟ ಇದೆ.